just wanted to say hi. ಒಂದು ಕಾಲದಲ್ಲಿ ಪಟ್ಟೆಗಳ ನಿದ್ದೆಗೆಡಿಸಿದ್ದ ಬ್ಯೂಟಿ ಕ್ವೀನ್ ನಮಿತಾ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಫಿಟ್ನೆಸ್ಗೆ ಹೆಚ್ಚು ಒತ್ತು ನೀಡ್ತಿರೋ ಈ ಬ್ಯೂಟಿ ದಿನದ 24 ಗಂಟೆಗಳಲ್ಲಿ ಜಿಮ್ಗಾಗಿ ಒಂದಿಷ್ಟು ಸಮಯಗಳನ್ನು ಮೀಸಲಿಟ್ಟಿದ್ದಾರೆ. ಈ ವರ್ಕೌಟ್ ಸಂದರ್ಭದಲ್ಲಿ ನಮಿತಾ ಮಾಡಿಕೊಂಡ ವಿಡಿಯೋ ನೋಡ್ತಿದ್ರೆ ನೀವೊಮ್ಮೆ ದಂಗಾಗ್ತೀರಾ. ಎಸ್, ನೋಡಿದ್ರಲ್ಲ, ಜಿಮ್ನಲ್ಲಿ ಹಾಟ್ ವಿಡಿಯೋಗ್ರಫಿ ಒಂದಲ್ಲ ಎರಡಲ್ಲ, ಇಂತಹ ಅದೆಷ್ಟು ಡಜನ್ ವಿಡಿಯೋಗಳನ್ನು ನಮಿತಾ ಅವರು ಮಾಡಿಕೊಂಡಿದ್ದಾರೆ. ಜಿಮ್ನಲ್ಲಿ ವರ್ಕೌಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ತೆಗೆದುಕೊಳ್ಳುವ ಸಮಯದಲ್ಲಿ ಮಾದಕತೆಯ ವಿಡಿಯೋ ಮಾಡಿ ಅವರೇ ಹರಿಬಿಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.